ಆಧುನಿಕತೆಗೆ ತಕ್ಕಂತೆ ಜನತೆ ಕೂಡ ಅಪ್ಡೇಟ್ ಆಗ್ತಾ ಇದ್ದಾರೆ. ಈಗಂತೂ ಎಲ್ಲರೂ ಮೊಬೈಲ್ನಲ್ಲಿ ಮನೋರಂಜನೆ ಪಡಿಬೇಕು ಅಂತ ಬಯಸ್ತಾರೆ. ಇದನ್ನ ಅರ್ಥ ಮಾಡಿಕೊಂಡ ವಿ4 ನ್ಯೂಸ್ ವಿ4 ಸ್ಟ್ರೀಮ್ ಎಂಬ OTT ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದೆ. ಹೊಸ ಸಿನಿಮಾಗಳು, ಡ್ರಾಮಾಗಳು, ರಿಯಾಲಿಟಿ ಶೋಗಳು, ವೆಬ್ ಸೀರೀಸ್ಗಳು ಹೀಗೆ ಎಲ್ಲ ಮನೋರಂಜನೆಯ ಮಹಾಪೂರವನ್ನ ಈ OTT ಮೂಲಕ ನೋಡಬಹುದು. ಇದೀಗ ಅಭಿನಯ ಕಲಾವಿದರು ಉಡುಪಿ ತಂಡದ ನಾಟಕ ವಿ4 ಸ್ಟ್ರೀಮ್ OTT ಮೂಲಕ ಮೂಡಿಬರಲು ಸಜ್ಜಾಗಿದೆ. ಬಂದೇ ಬರುತ್ತಾನೆ ಎನ್ನುವ ಕನ್ನಡ ಡ್ರಾಮಾ ವಿ4 ಸ್ಟ್ರೀಮ್ OTT ಮೂಲಕ ಮೂಡಿಬರಲಿದೆ. ಹಾಗಾದ್ರೆ ಈ ಡ್ರಾಮಾದಲ್ಲಿ ಏನೇನಿದೆ, ಏನೆಲ್ಲ ವಿಶೇಷತೆಗಳಿವೆ, ಬನ್ನಿ ನೋಡ್ಕೊಂಡು ಬರೋಣ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಬಂದೇ ಬರುತ್ತಾನೆ. ನಾನು ಕವಿತಾ ಮಾಣಿ. ಬಂದೇ ಬರುತ್ತಾನೆ ಇದು ಹಲವಾರು ಪ್ರದರ್ಶನ ಕಂಡ ಕನ್ನಡ ಹಾಸ್ಯಮಯ ನಾಟಕ. ಈ ನಾಟಕದಲ್ಲಿ ನೋವಿದೆ, ನಲಿವಿದೆ, ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸೋ ಪಂಚಿದೆ. ಒಬ್ಬ ಯೋಧನಾದವನ ನಿಜ ಜೀವನ ಹೇಗಿರುತ್ತೆ ಅನ್ನೋ ಟ್ರಾಜಿಡಿ ಸ್ಟೋರಿ ಕೂಡ ಇದೆ. ಸೊ ಡ್ರಾಮಾದ ಸ್ಪೆಷಾಲಿಟಿ ಹೇಗಿದೆ, ಬನ್ನಿ ನೋಡ್ಕೊಂಡು ಬರೋಣ. ಈಗ ಏನಿದ್ರೂ OTT ಯುಗ. ಏನೇ ಮನೋರಂಜನಾ ಕಾರ್ಯಕ್ರಮಗಳಿದ್ರೂ ಅದು ಮೊಬೈಲ್ನಲ್ಲೇ ನೋಡುವಂತಹ ಅವಕಾಶ. ಈ ನಿಟ್ಟಿನಲ್ಲಿ ವಿ4 ನ್ಯೂಸ್ ಕೂಡ ವಿ4 ಸ್ಟ್ರೀಮ್ ಅನ್ನು OTT ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದೆ. ಇದಕ್ಕಾಗಿ ಹಲವಾರು ಮನೋರಂಜನಾ ಕಾರ್ಯಕ್ರಮಗಳ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಇನ್ನೇನು ವಿ4 ಸ್ಟ್ರೀಮ್ನಲ್ಲಿ ಬರಲು ಸಜ್ಜಾಗಿದೆ. ಈ ಪೈಕಿ ಒಂದು ಕನ್ನಡ ಡ್ರಾಮಾ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ವಿ4 ಸ್ಟ್ರೀಮ್ನಲ್ಲಿ ಮೂಡಿಬರಲು ಎಲ್ಲಾ ಬಗೆಯ ಸಿದ್ಧತೆಗಳು ನಡೀತಾ ಇದೆ. ಹೌದು, ಅಭಿನಯ ಕಲಾವಿದರು ಉಡುಪಿ ತಂಡದ ಈ ನಾಟಕ ಅದ್ಭುತವಾಗಿ ಮೂಡಿಬಂದಿದೆ. ಮನೆಗೊಬ್ಬ ಶ್ರೀರಾಮಚಂದ್ರ ಬಂದು ಸೇರಿದ, ಅವನ ತಮ್ಮ ಲಕ್ಷ್ಮಣ ಅಣ್ಣನ ನೆರಳಾದ, ಅಣ್ಣನ ನೆರಳಾದ. ಕಾಯುತ್ತಿತ್ತು ತಂದೆ ಮನಸ್ಸು ನಿನ್ನ ದಾರಿ, ಕಾಯುತ್ತಿತ್ತು ತಂದೆ ಮನಸ್ಸು ನಿನ್ನ ದಾರಿ. ಶಬರಿಯ ಹಾಗೆ ನಾವಾಗಿ ಮಾತನ್ನು ಕೊಟ್ಟ ರಾಮನು ನೀ, ಶಬರಿಯ ಹಾಗೆ ನಾವಾಗಿ ಮಾತನ್ನು ಕೊಟ್ಟ ರಾಮನು ನೀ. ಬಂದೇ ಬರ್ತಾನೆ ಅಂದ್ವಿ, ನಿಜವಾಯಿತು ನಮ್ಮ ಖುಷಿ. ಮನೆಗೊಬ್ಬ ಶ್ರೀರಾಮಚಂದ್ರ ಬಂದು ಸೇರಿದ, ಅವನ ತಮ್ಮ ಲಕ್ಷ್ಮಣ ಅಣ್ಣನ ನೆರಳಾದ, ಅಣ್ಣನ ನೆರಳಾದ. ಬೆನ್ನ ಹಿಂದೆ ನನ್ನ ಕಾವಲಿಗೆ, ನಿಮ್ಮ ರಕ್ಷೆ ಬೆನ್ನ ಹಿಂದೆ ನನ್ನ ಕಾವಲಿಗೆ. ಈ ಪ್ರೀತಿ ಸಂಬಂಧ ದೇವರ ವರವೋ ಶ್ರೀ ಅಭಯ, ಈ ಪ್ರೀತಿ ಸಂಬಂಧ ದೇವರ ವರವೋ ಶ್ರೀ ಅಭಯ. ಇನ್ನೊಂದು ಜನ್ಮ ಇದ್ದರೂ ಅದರನ್ನು ನಾನು ನಿಮ್ಮವರು.
ರಂಗಭೂಮಿ ಅನ್ನೋದು ತನ್ನದೇ ಆದ ವಿಶೇಷತೆಗಳನ್ನು ಹೊಂದಿದೆ. ತಂತ್ರಜ್ಞಾನ ಬದಲಾದಂತೆ ರಂಗಭೂಮಿ ಕೂಡ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ. ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇದ್ದಂತೆ ಡ್ರಾಮಾ ಶೈಲಿ ಕೂಡ ಅಪ್ಡೇಟ್ ಆಗ್ತಾ ಹೋಗಿದೆ. ಸಿನಿಮಾಗಳ ರೀತಿಯಲ್ಲಿ ಡ್ರಾಮಾ ಮಾಡಿ ಪ್ರೇಕ್ಷಕರನ್ನ ಇನ್ನಷ್ಟು ಮನೋರಂಜಿಸ್ತಾ ಇದ್ದಾರೆ. ಅಂತಹ ಡ್ರಾಮಾಗಳಲ್ಲಿ ಬಂದೇ ಬರುತ್ತಾನೆ ಡ್ರಾಮಾ ಕೂಡ ಒಂದು. ಅವನಂತ ಮೆಲೋಡಿ ನಮ್ಮಲ್ಲಿ ಎಲ್ಲರಿಲ್ವಾ? ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಡಿ, ನೀ ಹೇಳೆ ತಂಗಾಡಿ, ಮನಸಾರೆ ಮೆಚ್ಚಿಕೊಳ್ಳುವೆ, ಹೃದಯಾನ ಬಿಚ್ಚಿಕೊಳ್ಳು. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಒಂದು ಅಪರೂಪದ ಗಾನ ಇದು, ನಮ್ಮ ಅನುಗಾಲನ ಯಾನ ಇದು, ಇಲ್ಲವ ಮಾನವು ಇಲ್ಲವ ಸಾನವು, ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ದೊಡ್ಡ ಸಂಹಾರ. ಆಯ್ತಾ, ಮುಗೀತಾ ನಿಮ್ಮ ಪದ ಎಲ್ಲ? ತಾಕತ್ತಿದ್ರೆ ಈಗ ಹಾಕೋ. ಇದು ಏಳು ಜನ್ಮದ ಆಗಿಂದ ನಾನೇ ನಿನ್ನ ಯಾರದು? ಅದು ಕೃಷ್ಣ. ಕೃಷ್ಣ. ಅವನ್ ಮೊಬೈಲ್ ಒಂದು ನೀರಿಗೆ ಬಿದ್ದು ಹಾಳಾಗೋಗ್ಲಿಕ್ಕೆ. ಒಬ್ಬ ಯೋಧನಾದವನ ಕುಟುಂಬ ಹೇಗಿರುತ್ತೆ ಅನ್ನೋದನ್ನ ಅಚ್ಚುಕಟ್ಟಾಗಿ ಈ ಡ್ರಾಮಾದಲ್ಲಿ ಹೆಣೆಯಲಾಗಿದೆ. ಅಭಿನಯ ತಂಡದ ಈ ನಾಟಕ ಅದ್ಭುತವಾಗಿ ಮೂಡಿಬಂದಿದೆ. ದೇಶ ಕಾಯುವ ಸೈನಿಕನ ಹಾಗೂ ಸೈನಿಕನ ಮನೆಯ ಪರಿಸ್ಥಿತಿಯನ್ನ ಸಾರುವ ಕಥಾವಸ್ತುವಾಗಿದೆ ಈ ನಾಟಕ. ಸೈನಿಕನನ್ನ ಮದುವೆಯಾಗಲು ತಾಯಿಯ ವಿರೋಧವಿದ್ರೂ ಸೈನಿಕನನ್ನೇ ಮದುವೆಯಾಗಿ ಈ ದೇಶದ ಸೈನಿಕರ ಮಹತ್ವವನ್ನ ತಾಯಿಗೆ ತಿಳಿಸಿಕೊಟ್ಟು ತುಂಬು ಗರ್ಭಿಣಿಯ ಸಮಯದಲ್ಲಿ ನೋವಿನ ನಡುವೆಯೂ ದಿಟ್ಟತನ ತೋರಿಸಿ ದೇಶಾಭಿಮಾನ ಸಾರಿದ ಕಥೆ ಹಾಗೂ ಉತ್ತಮ ಹಾಸ್ಯದೊಂದಿಗೆ ಮೂಡಿಬಂದ ನಾಟಕವೇ ಬಂದೇ ಬರುತ್ತಾನೆ. ಯಾರ್ದು ಮಗ? ಪ್ರದೀಪನ್ ಕಾಲ? ನಾ ಮಾತಾಡುದಿಲ್ಲ, ಕೋಪ ಆಯ್ತಲ್ಲ. ಇಷ್ಟರ ತನಕ ಅವ್ರು ಕಾಲ್ ಮಾಡಿಲ್ಲ ಅಂತ ಹಠ ಮಾಡ್ತಿದ್ಯಾ? ಈಗ ಅವ್ರ ಜೊತೆ ಮಾತಾಡುದಿಲ್ಲ ಅಂತ ಹಠ ಮಾಡ್ತಿದ್ಯಾ? ಎಂತ ಮಗ ನಿಂದ ಅವಸ್ಥೆ ಅಲ್ಲ. ಈಚೆ ಕೊಡು, ನಾನು ಮಾತಾಡ್ತೀನಿ. ಹಲೋ ಪ್ರದೀಪ, ಹೇಗಿದ್ದಿ ಮಗ? ಯಾರು ಅವನು? ಅವನು ಮಾತಾಡುದಿಲ್ಲ ಅಂತೆ. ನೀನ್ ಚಿಕ್ಕದಿರ್ಬೇಕಾದ್ರೆ ನಾನು ಎಲ್ಲಾದ್ರೂ ಹೋಗಿ ಬರೋದು 2-3 ದಿನ ತಡ ಆದ್ರೆ ನೀನ್ ಹೇಗೆ ಹಠ ಮಾಡ್ತಿದ್ಯ? ಅವನು ಹಾಗೆ ಹಠ ಮಾಡ್ತಾನ. ಅವನು ಏನ್ ಮಗ? ಓಹೋ, ಹೌದಾ? ಹೌದೌದು, ಗೊತ್ತಾಗ. ಹೇಗೆ ಇನ್ನು 15 ದಿನ ಬಿಟ್ಟು ಕಾಲ್ ಮಾಡು. ಹಲೋ ಹಲೋ ಅಪ್ಪ, ಹಲೋ ಹಲೋ ಮಾತಾಡಿಯಪ್ಪ, ಹಲೋ ಹಲೋ ಹಲೋ. ಮಗ ಅಪ್ಪು, ಯಾಕೆ ಆಡ್ತಿದ್ದೆ ನೀನು? ನಾನು ಫೋನ್ ಮಾಡಲಿಲ್ವ ಅಂತಾನಾ? ಸಾರಿ ಚಿನ್ನು, ನೀನು ಹಠ ಮಾಡಬಾರ್ದು. ನಾನು ಕೂಡ ನಿನ್ನನ್ನು, ಅಮ್ಮನನ್ನು, ಎಲ್ಲರನ್ನ ತುಂಬ ಮಿಸ್ ಮಾಡ್ತೇನೆ. ಬಟ್ ಏನು ಮಾಡೋದು, ನನಗೆ ನನ್ನ ಕರ್ತವ್ಯ ಮುಖ್ಯ ಅಲ್ವಾ? ಸಾಗು, ಅಮ್ಮ ಹೇಳಿದಾಗೆ ಕೇಳಬೇಕು. ಅಮ್ಮನ ಹೊಟ್ಟೆಯಲ್ಲಿ ಸಣ್ಣ ಪಾಪು ಇದೆ, ಗೊತ್ತಲ್ಲ ನಿನಗೆ? ಅದಕ್ಕಾಗಿ ಅಮ್ಮನಿಗೆ ಬೇಜಾರು ಮಾಡಬಾರ್ದು. ಈ ಸಲ ನಿನ್ನ ಶಾಲೆಗೆ ರಜೆ ಸಿಕ್ಕಿದ ಕೂಡಲೇ ನಾನು ಕೂಡ ರಜೆ ಹಾಕಿ ಊರಿಗೆ ಬರ್ತೇನೆ, ಓಕೆನಾ? ಅಪ್ಪ, ಐ ಲವ್ ಯು ಸೋ ಮಚ್. ಥ್ಯಾಂಕ್ಸ್ ಮುದ್ದು, ಐ ಲವ್ ಯು ಸೋ ಮಚ್. ಮುಂದೆ ಯಾವತ್ತೂ ಈ ಥರ ಹಠ ಮಾಡಬಾರ್ದು, ಓಕೆ? ಓಕೆ ಅಪ್ಪ, ಪ್ರಾಮಿಸ್? ಪ್ರಾಮಿಸ್. ಓಕೆ, ಅಮ್ಮನಿಗೆ ಕೊಡು. ಅಜ್ಜ, ನನ್ನ ಹತ್ರ ಅಪ್ಪ ಮಾತಾಡಿದ್ರು. ಹೌದಾ ಅಜ್ಜ? ನಂಗೆ ತುಂಬಾ ಹಸಿವಾಗ್ತಾ ಉಂಟು ಅಜ್ಜ. ಅಪ್ಪನ ಹತ್ರ ಮಾತಾಡಿದ ಕುಳಿ ಹಸಿವು. ಆಯ್ತು ಬಾ, ನಾನೇ ಊಟ ಬಡಿಸ್ತೀನಿ. ಹಲೋ
ಹಾಂ ಕೇಳಿಸ್ತಿದೆ. ಹೇಳಿ, ಹೇಗಿದ್ದೀರಿ? ಚಳಿ ಜೋರಿದೆಯಾ? ಸ್ವೆಟರ್ ಹಾಕ್ಕೊಂಡೇ ಇರಿ, ಬಿಸಿ ನೀರೇ ಕುಡೀರಿ, ತಣ್ಣೀರು ಸ್ನಾನ ಮಾಡಲಿಕ್ಕೇ ಹೋಗಬೇಡಿ. ಟೈಮ್ ಸಿಕ್ಕಿದಾಗೆಲ್ಲ ಊಟ ಮಾಡಿ. ನಮ್ಮ ಬಗ್ಗೆ ಟೆನ್ಷನ್ ಮಾಡಬೇಡಿ, ನಾವೆಲ್ಲ ಆರಾಮಿದ್ದೇವೆ. ಓಕೆ 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 ಬಾಸ್. ಬಟ್ ಸಂಧ್ಯಾ, ನಿನ್ನ ಹೆಲ್ತ್? ನಿಮ್ಮ ತಮ್ಮ ನನ್ನ ದೊಡ್ಡ ಮಗ ಡಾಕ್ಟರ್ ಹತ್ರ ತಪ್ಪದೇ ಚೆಕಪಿಗೆ ಕರ್ಕೊಂಡು ಹೋಗ್ತಾನೆ. ಯು ಡೋಂಟ್ ವರಿ. ಹಾಂ, ಒಂದು ನಿಮಿಷ, ಪ್ರಿಯಾ ಇದ್ದಾಳೆ. ಹಲೋ 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 ಅಣ್ಣ, ಕೇಳ್ತಾ ಇಲ್ವಾ? ಹಲೋ. ಹಾ, ಇವಾಗ ಕೇಳ್ತಾ ಇದೆ. ಹಾ ಅಣ್ಣ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವೆಲ್ಲ ಹೇಗಿದ್ದೀರಾ? ಹಾ, ನಾವೆಲ್ಲ ಚೆನ್ನಾಗಿದ್ದೀವಿ. ಅಣ್ಣ, ಅದೇನಣ್ಣ ಸೌಂಡ್ ಕೇಳ್ತಾ ಇರೋದು? ಇಲ್ಲಿ ವಾರ್ ನಡೀತಾ ಇದೆ. ಏನು, ವಾರ್ನ ಮಿಡ್ಲಲ್ಲಿ ನೀವು ಕಾಲ್ ಮಾಡಿದ್ದ? ಹಾ ಅಣ್ಣ, ಟೇಕ್ ಕೇರ್ ಅಣ್ಣ. ಹಾ ಓಕೆ. ಹಾ ಅಣ್ಣ, ಪ್ರೀತಮ್ ಇದ್ದಾನೆ, ಅವನಿಗೆ ಕೊಡ್ತೇನೆ. ಹಲೋ ಅಣ್ಣ. ಹಾ ಪ್ರೀತಮ್, ಹೇಗಿದ್ದೀಯಾ? ಹಾ ಅಣ್ಣ, ನಾನು ಸೌಖ್ಯ. ತುಂಬ ಥ್ಯಾಂಕ್ಸ್ ಕಣು. ಅತ್ತಿಗೆ ಬಗ್ಗೆ ತುಂಬ ಕೇರ್ ತಗೊಳ್ತಿದ್ದೀಯಂತೆ. ಈ ಸಲ ಊರಿಗೆ ಬಂದಮೇಲೆ ನಿನಗೂ ಪ್ರಿಯನ್ಗೂ ಮದುವೆ ವ್ಯವಸ್ಥೆ ಆಗಬೇಕು. ಅಪ್ಪನ ಬಗ್ಗೆ ಹುಷಾರು, ಸಾಗರ್ನ ಬಗ್ಗೆ ಜಾಗ್ರತೆ ಮಾಡು. ಬಂದೇ ಬರುತ್ತಾನೆ ನಾಟಕ ದೇಶ ಕಾಯುವ ಸೈನಿಕ ಹಾಗೂ ಸೈನಿಕನ ಮನೆಯ ಪರಿಸ್ಥಿತಿಯನ್ನ ಸಾರುವ ಕಥಾಹಂದರ. ಈಗಾಗಲೇ ಈ ನಾಟಕ ಸಾಕಷ್ಟು ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ವಿವಿಧ ಕಡೆಗಳಲ್ಲಿ ಹಲವಾರು ಪ್ರದರ್ಶನ ಕಂಡ ನಾಟಕ. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕಾಸರಗೋಡು, ಉತ್ತರ ಕನ್ನಡ, ಹುಬ್ಬಳ್ಳಿ, ಬೆಳಗಾಂ, ಚಿಕ್ಕಮಗಳೂರು ಸೇರಿದಂತೆ ವಿವಿಧ ಜಿಲ್ಲೆಯಲ್ಲೂ ಯಶಸ್ವಿ ಪ್ರದರ್ಶನ ಕಂಡಿದೆ. ಒಂದು ಮತ್ತೆ ಏರೇ ಬನ ಎಂಕ್ ಬೇಟಿ ಏರು ಲೇರು ಇಪ್ಪು ಇವರಿ ಮರ್ಮಾಯಿ ಒಂದೇ ನಿಕ್ಕು ರಾಜರ್ಲಕ ತೋಂದಿಪ್ಪು ದಾದ ಬಂದ್ಪ. ಓಕೆ, ನಿಮಗೆ ಪಂಡಿಲಕ್ಕನೆ ಅವಾರ್ಡು. ಥ್ಯಾಂಕ್ಸ್. ಹಾಂ ಸಂಧ್ಯಾ, ಇದೇ ಬರ್ತೀನಿ. ಈತ ಈ ವಾ ಬೇರೆ ಮಲ್ಬರಿ ಬಲ್ಲಿ ಓಲೇಕೋ ಯಾಕೆ ಪ್ರಾಬ್ಲಮ್ ಬನ್ನಿ, ಇರ್ಬೋದು ಬನ್ನಿ. ಸಂಧ್ಯಾ, ಒಂದು ಏನ ಪಾತ್ರ ನೀ ಅಂದು ಯಾರೇ ಬರ್ತೀನಿ ಡೌಟಾ ಅಂಚತ್ತು ಎನ ಕಡನಿ ಆರ್ಮಿ ಡಿಪ್ಪಡು ಎನ್ನ ಆಸೆ ಆರ್ಮಿದರ್ನ ಬುಡೆದಿಯಾನು ಪನ್ಪಿನ ಹೆಮ್ಮೆ ಅಂಚೆ ಇಂಚೆ ಪಣದಿತ್ತಿನ ಇನಿ ಇಚ್ಚಿತಿ ನಿರ್ಧಾರ ಇಂಚ ಬತ್ತ ಕಾಲಕ್ಕೆ ತಕ್ಕ ಕೋಲ ಅದೇ ಕೋಲನ ಒಂದು ಕೋಲ. ಪ್ರದೀಪ್, ಇರೆಗ್ ಎನ್ನ ಮಮ್ಮಿನ ಹಠದಾದ ಪಂದು ಗೊತ್ತುಂಡು. ಅರೆಗೆ ದುಬ್ಬುದ್ ಬಕ್ಕಲ ಮಿಲಿಟ್ರಿ ಆರ್ಮಿ ಪಂಡ ಆತೆ ಕಾತೆ ಅಂಚಿನಲ್ಪ ಯಾನಿರಿನ ಮದುಮೇತ ಪಂದಾಂಡ ಯಾನ್ ಏತ್ ಹಠ ಮದದ ಮದುಮೇತನೆ ಬಂದು ಇರೆಗ್ಲ ಗೊತ್ತುಂಡದು. ಎನ್ನ ಮಮ್ಮಿ ಇರಡ ಆರ್ಮಿಗೆ ರಿಸೈನ್ ಮಲ್ಪರೆ ಒತ್ತಾಯ ಮಲ್ಪನೇನು ಯಾನ್ ಕೇಳ್ಡೆ. ನಾನು ಆ ವಿಷಯ ಬತ್ತೊಂದು ಮುಲ್ಪ ಗಲಾಟೆ ಮಲ್ಪನ ಮುಡ್ಚು ಬಂದು ಚಾನಂಜಲಿ ನಾಟಕ ಮಲ್ಪಿನ ಪಂಡ ಎಂಕರ್ತಾಜಿ ಪಂಡ ಎನ್ನ ಸುರುದ ಬಾಲದ ಬಂಜಿನಲ್ಲ ಅದು ಪುನಗ ಇರಕ್ಕೆ ಬಯಕಿಗೆ ಬರ್ರೆ ಆತಜಿ. ಅವೇ ಒಂದು ವಿಷಯ ಬತ್ತೊಂದು ಮಮ್ಮಿ ಮಸ್ತ್ ಸೀನ್ ಕ್ರಿಯೇಟ್ ಮಾಡ್ತಿದ್ದೀರು ಕೂಡ ಅಂಚನೆ ಮಲ್ಪನ ಮುಡ್ಚು ಬಂದು ಯಾನರಿಗೆ ಸಮಾಧಾನ ಆಗ್ಲಿಕ್ಕ ಪಾತೇರಿ ಆತೆ ಚಂದ ಪಾತೇನ ತಪ್ಪಂಡೆ. ಆ ಪಂಡ ಉಂದೇನ್ ಪುರ ಈ ಐಕತ್ರ ಪನ್ಯ ಇಂಕೇತ ಟೆನ್ಷನ್ ಆದಿತ್ತು ಗೊತ್ತುಂಡ ಮಲ್ಲಜ್ಜಿ ಗುಡ್ ಐಡಿಯಾ ಏನೊಂದು ಪಾತ್ರ ಸಂಧ್ಯಾ ಈ ದಾರಿನ ಮಮ್ಮಿನ ವಿರುದ್ಧವಾದ ಏನನ್ನೇ ಚೂಸ್ ಮಲ್ತಾ ಅವು ಮತ್ತು ಸೀಕ್ರೆಟ್ ಅವೇನು ಪಂದ್ರೆಗ ಯಾವುದೇ ಡ್ರಾಮಾ ಆಗಲಿ ಅಥವಾ ಸಿನಿಮಾ ಆಗಲಿ, ಅದರಲ್ಲಿ ನಿರ್ದೇಶಕರು, ಆರ್ಟಿಸ್ಟ್ಗಳು, ಕಥೆಗಾರ ಇವರೆಲ್ಲರೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ. ರಚನೆಗಾರ ಇಲ್ಲದೆ ಒಂದು ನಾಟಕ ಮೂಡಿಬರಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಆರ್ಟಿಸ್ಟ್ಗಳಿಲ್ಲದೆ ಡ್ರಾಮಾ ಮೂಡಿಬರಲು ಸಾಧ್ಯವಿಲ್ಲ. ಇಲ್ಲಿ ಎಲ್ಲರೂ ಕೂಡ ಇಂಪಾರ್ಟೆಂಟ್. ವಿಕ್ರಮ್ ಮಂಜಿ ರಚನೆಯ ಕಥೆ ಬಂದೇ ಬರುತ್ತಾನೆ. ತುಳುನಾಡ ರತ್ನ ದಿನೇಶ್ ಅತ್ತಾವರವರ ಸಂಭಾಷಣೆ, ಸಾಹಿತ್ಯ ರಚನೆ, ನಿರ್ದೇಶನದಲ್ಲಿ ಈ ನಾಟಕ ಮೂಡಿಬಂದಿದೆ. பணம் துட்டு மணி மணி காசு பணம் துட்டு மணி மணி காசு பணம் துட்டு மணி மணி ಊಟ ಮಾಡಿದೆ 3 ದಿವಸ ಆಯ್ತು. ಏನಾದ್ರೂ ಇದ್ರೆ ಹಾಕಮ್ಮ. ಇಲ್ಲಿ ಅಮ್ಮನವರು ಯಾರಿಲ್ಲ, ಎಲ್ಲ ಅಪ್ಪನವರೇ. ಅಪ್ಪ ಸಾಕ್ಬೋದು, ಅಪ್ಪ ಸಾಕ್ಬೋದು ಅಂದ್ರೆ ಬ್ರೋ ಇಲ್ಲಿ ಬನ್ನಿ ಬ್ರೋ, ಒಂದು 50 ರೂಪೀಸ್ ಇದ್ರೆ ಕೊಡ್ತೀರಾ? 50 ರೂಪೀಸ್ ಯಾಕೆ ನಿಮಗೆ 50 ರೂಪೀಸ್? ಊಟ ಮಾಡಿದೆ 3 ದಿವಸ ಆಯ್ತು. ಸ್ವಿಗ್ಗಿಯಲ್ಲಿ ಫುಡ್ ಆರ್ಡರ್ ಮಾಡೋಣ ಅಂತ. ಸ್ವಿಗ್ಗಿಯಲ್ಲಿ ಹಂಗ ಒಂದು ಹೋಟೆಲ್ಗೆ ಏನಾಗ್ಬೇಕು ಗೊತ್ತಾ? ಅದೆಲ್ಲ ಸಾಯ್ಲಿ
ನೀನ್ ಇಷ್ಟು ಗಟ್ಟಿ ಮುಟ್ಟಾಗಿದ್ಯಾ, ನಿಂಗೆ ದುಡ್ಲಿಕ್ಕೆ ಮಾರ್ಯ? ನೀವು ದುಡಿತೀರಾ? ನನ್ನ ಗುರುಗಳು ಸಾಕ್ತಾರೆ. ಹಾಗಾದ್ರೆ ನಮ್ಗೂ ನಿಮ್ಗೂ ಒಂದೇ ಡಿಫ್ರೆನ್ಸ್. ಎಂತ ಡಿಫರೆನ್ಸ್? ನಾನು ಬೇರೆ ಬೇರೆ ಮನೆಗೆ ಹೋಗಿ ಭಿಕ್ಷೆ ಬಿಡ್ತೇನೆ, ನೀವು ಇದೊಂದು ಮನೇಲಿ ಮಾತ್ರ ಭಿಕ್ಷೆ ಬಿಡ್ತೇನೆ. ಏನ್ರಿ ಭಿಕ್ಷುಕ ಅನ್ನೋದು? ಮತ್ತೆ ಭಿಕ್ಷುಕ ನಾನು ಭಿಕ್ಷುಕ ಹೇಳದೆ ಇನ್ನೇನ್ ಹೇಳ್ಬೇಕಾ? ಹಂಗಲ್ಲ, ಅದೇ ಈಗ ಭಿಕ್ಷುಕರಿಗೂ ಹೆಸರುಂಟು. ಓ, ಈಗ ಭಿಕ್ಷುಕರಿಗೂ ಕೂಡ ಹೆಸರಿದೆಯಾ? ಹೆಂಗಪ್ಪ ನಿನ್ನ ಹೆಸರು? ಕುಟ್ಟಿ. ಎಂತ ಕುಟ್ಟಿದ್ದು? ನೀ ಕುಟ್ಲಿಕ್ಕೆ ಹೇಳಿದಲ್ಲ? ನಾನು ಕುಟ್ಲಿಕ್ಕೆ ಹೇಳಿದ್ದಲ್ಲ, ಅದೇ ನನ್ನ ಹೆಸರು ಕುಟ್ಟಿ ಅಂತ ಹೇಳಿ. ಓ, ನಿನ್ನ ಹೆಸರು ಕುಟ್ಟಿಯಾ? ಯಾವ್ದು ಕುಟ್ಟಿ? ನಾಯಿ ಕುಟ್ಟಿಯಾ? ಏನೇ ನಾಯಿ ಕುಟ್ಟಿ ಅಂತ ಹೇಳುದು? ಮತ್ತೆ ಹಾಗೆಲ್ಲ ಎಂತ ಅಲ್ಲ, ಮತ್ತೆ ಕಾಲಿ ಕುಟ್ಟಿ. ಕಾಲಿ ಕುಟ್ಟಿಯಾ? ಬಹಳ ಚೀಲ ಹೋಯ್ತು ನಿನ್ನ ಹೆಸರು. ನಿನ್ನ ಹತ್ರ ಒಂದು ಕೆಲಸ ಆಗ್ಲಿಕ್ಕಿದೆ. ಈ ಕಡೆ ಬಾ. ನಿಂಗೀಗ ನಾನು 100 ರೂಪಾಯಿ ಕೊಡ್ತೇನೆ. 100 ರೂಪಾಯಿ? ನೀನ್ ಅಲ್ಲಿ ಹೋಗಿ ಅಮ್ಮ ಅಮ್ಮ ಅಂತ ಕರಿಬೇಕು. ಆಗ ಒಂದು ಹುಡುಗಿ ಬರ್ತಾಳೆ. ಹುಡುಗಿ ಹತ್ರ 100 ರೂಪಾಯಿ ನಾನು ಕೊಟ್ಟದ್ದಂತ ಹೇಳ್ಬೇಕು. ನನ್ನನ್ನು ಇಲ್ಲಿ ಸೂಪರ್ ಸ್ಟಾರ್ ಮಾಡ್ಬೇಕು. ಹಿಂಗೆ ಅಂದ್ರೆ ದಿವಸ ನಿಂಗೆ 100 ರೂಪಾಯಿ ನಾನು ಕೊಡ್ತೇನೆ. ಅಲ್ಲಿ ಹೋಗಿ ಅಂತ ಹೇಳಲಿಕ್ಕೆ ಕರೆಕ್ಟ್ ಆಗ್ಬೇಕು. ನಾನು ಇಲ್ಲಿರ್ತೀನಿ, ಒಂದು ಹೆಲ್ಪ್ ಮಾಡು. ಬಿಟ್ಟಾಗ್ಬೇಡ. ಆಯ್ತಾಯ್ತು. ಊಟ ಮಾಡಿದ್ರೆ ಮೋನಿಸ್ ಆಯ್ತು, ಏನಾದ್ರೂ ಇದ್ರೆ ಹಾಕಮ್ಮ. ಒಂದು ಚೀಲ ಇದ್ರೆ ಕೊಡು. ಎಂತಕ್ಕೆ? ಕಟ್ಟಿ ಕೊಡ್ತೇನೆ. ಅದೋನೆ ಇದು ಪಾಯ್ಕನೆ. ಓ ಬ್ರೋ, ಅದು ಪಾಯ್ಕನೆ ಅಂತ. ಅಲ್ಲಿ ಯಾರನ್ನ ಕರಲಿಕ್ಕೆ ಹೇಳಿದ್ದು? ಕರ್ಮನಿಂದ ಈ ಕಡೆ ಬಾ. ಇಲ್ಲಿ ಸಾರಿ. ಓಕೆ, ಏನ್ ಕರಲಿಕ್ಕೆ? ಕರೆಕ್ಟ್ ಆಗ್ಬೇಕು. ನಾನು ಈ ಕಡೆ ಇರ್ತೇನೆ. ಒಂದು ಹೆಲ್ಪ್ ಮಾಡು ಬ್ರೋ, ಆಯ್ತಾ? ತಮ್ಮ ನಟನೆಯ ಮೂಲಕ ಎಲ್ಲರ ಗಮನ ಸೆಳೆದ ಚಿತ್ರನಟಿ ರೂಪಾ ವರ್ಕಾಡಿ ಯೋಧನ ಪತ್ನಿಯಾಗಿ ನಾಟಕಕ್ಕೆ ಜೀವ ತುಂಬಿದ್ದಾರೆ. ವರ್ಕಾಡಿಯವರ ಪಾತ್ರ ಎಂತವರ ಕಣ್ಣಾಲಿಯನ್ನ ಒದ್ದಿಯಾಗಿಸುವುದಂತೂ ಗ್ಯಾರಂಟಿ. ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಿ ಸಹಜವಾಗಿ ಅಭಿನಯಿಸೋ ಇವರ ನಟನೆ ನಿಜಕ್ಕೂ ಅದ್ಭುತ. ಇನ್ನು ನಾಟಕದಲ್ಲೂ ಅವರಿಗೆ ಸಿಕ್ಕ ಪಾತ್ರವನ್ನ ಅಚ್ಚುಕಟ್ಟಾಗಿ ನಟಿಸಿದ್ದಾರೆ. ಜೊತೆಗೆ ಅವರ ನಟನೆ ನೋಡ್ತಾ ಇದ್ರೆ ಎಂತವರ ಮೈ ಕೂಡ ನವಿರೇಳುತ್ತೆ. ಫ್ಯೂಚರಲ್ಲಿ ಇನ್ನು ಮುಂದೆ ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಿನ್ನ ಕಣ್ಣಿಂದ ಒಂದು ಹನಿ ಕಣ್ಣೀರು ಬರಬಾರ್ದು. ಈ ಡ್ರಾಮಾದಲ್ಲಿ ಯೋಧನ ಪಾತ್ರದಲ್ಲಿ ಅಂದ್ರೆ ಕಥಾನಾಯಕ ಪ್ರದೀಪ್ ಪಾತ್ರದಲ್ಲಿ ದೇವಿಪ್ರಸಾದ್ ಕೆಮ್ಮಣ್ಣು ಅದ್ಭುತ ನಟನೆಯ ಮೂಲಕ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಯೋಧನ ಪತ್ನಿ ಅಂದ್ರೆ ಕಥಾನಾಯಕಿ ಸಂಧ್ಯಾ ಪಾತ್ರವನ್ನ ರೂಪಶ್ರೀ ವರ್ಕಾಡಿಯವರು ಸಹಜ ನಟನೆಯ ಮೂಲಕ ಗಮನ ಸೆಳೆದಿದ್ದಾರೆ. ಕಥಾನಾಯಕನ ತಮ್ಮನ ಪಾತ್ರದಲ್ಲಿ ಪ್ರಥಮ್ ಶೆಟ್ಟಿ ಎಡ್ಮೇರು, ತಂಗಿಯಾಗಿ ಪ್ರಜ್ಞಾ ಕುರ್ಕಾಲು, ಮಗನಾಗಿ ಸಾಗರ್, ಅಪ್ಪನ ಪಾತ್ರದಲ್ಲಿ ನಾಗರಾಜ್ ವರ್ಕಾಡಿ, ಕಥಾನಾಯಕಿಯ ತಾಯಿಯ ಪಾತ್ರದಲ್ಲಿ ರವಿನಂದನ್ ಭಟ್, ಜಾನಕಿ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಇನ್ನು ಕಾಮಿಡಿ ಪಾತ್ರವನ್ನ ಶಶಿರಾಜ್ ಆಚಾರ್ಯ ಪಡುಕುತ್ಯಾರವರು ನಿರ್ವಹಿಸಿದ್ದಾರೆ. ಕೃಷ್ಣ ಪಾತ್ರದ ಮೂಲಕ ಸಂಗೀತ ಮಾಸ್ಟರ್ ಆಗಿ ಇವರು ಹಾಸ್ಯದ ಹೊನಲನ್ನ ಹರಿಸಿದ್ದು, ಇವರ ಮಗನ ಪಾತ್ರದಲ್ಲಿ ವಿನೋದ್ ಮಂಚಿ ಕೂಡ ಸಖತ್ ಕಾಮಿಡಿ ಮೂಲಕ ನಾಟಕದಲ್ಲಿ ಹಾಸ್ಯದ ಹೊನಲು ಹರಿಸಿದ್ದಾರೆ. ಇನ್ನು ಸಂಗೀತ ಮಾಸ್ಟರ್ನ ಶಿಷ್ಯಂದಿರಾಗಿ ರಾಕೇಶ್ ಕಟಪಾಡಿ ವಿಠಲ ಪಾತ್ರದಲ್ಲಿ ಸೈ ಎನಿಸಿಕೊಂಡ್ರೆ, ವಿಕ್ರಮ ಮಂಚಿ ರಂಗನ ಪಾತ್ರದಲ್ಲಿ ಕಾಮಿಡಿ ರಸದೌತಣ ಕೊಟ್ಟಿದ್ದಾರೆ. ಕೃಷ್ಣನ ಪ್ರಿಯತಮಿಯ ಪಾತ್ರದಲ್ಲಿ ಸುಮಂತ್ ಇಂದ್ರಾನಗರ, ಭಿಕ್ಷುಕನ ಪಾತ್ರದಲ್ಲಿ ಸುವಿತ್ ಮಂಚಿ ಬಣ್ಣ ಹಚ್ಚಿದ್ದಾರೆ. ದಿವಂಗತ ಅಲಿವೂರು ಶೇಖರ್ ಪೂಜಾರಿಯವರ ಸವಿನೆನಪಿನೊಂದಿಗೆ ನಾಟಕವು ಮೂಡಿ ಬರ್ತಾ ಇದ್ದು, ಗೌರವ ಸಲಹೆಗಾರರಾಗಿ ಬಾಲಕೃಷ್ಣ ಶೆಟ್ಟಿ ನಿಟ್ಟೂರು ಸಹಕಾರ ನೀಡ್ತಾ ಬಂದಿದ್ದಾರೆ. ಸಂಗೀತ ಸೌರಭ ಕಾರ್ತಿಕ್ ಕಡೆಕಾರ್ ಅವರು ನಾಟಕಕ್ಕೆ ಸಂಗೀತದ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ರಂಗವಿನ್ಯಾಸ ಹಾಗೂ ಬೆಳಕು ಸಂಯೋಜನೆಯಲ್ಲಿ ಶ್ರೀಕಾಂತ್ ಅಲಿವೂರು ಸಹಕರಿಸಿದ್ದಾರೆ.
ಧ್ವನಿ ನಿರ್ವಹಣೆಯಲ್ಲಿ ಸಂದೀಪ್ ಪೆರಂಪಳ್ಳಿ, ಅಶ್ವಥ್ ಉಡುಪಿ ಹಾಗೂ ದೀಪಕ್ ಪೆರಂಪಳ್ಳಿ ಸಾಥ್ ನೀಡಿದ್ದಾರೆ. ನೋಡಿದ್ರಲ್ವಾ, ಇದು ಬಂದೇ ಬರುತ್ತಾನೆ ನಾಟಕದ ಬಗೆಗಿನ ಹೈಲೈಟ್ಸ್. ಇಷ್ಟೆಲ್ಲ ಸ್ಪೆಷಾಲಿಟಿ ಇರೋ ಡ್ರಾಮಾ ಇನ್ನೇನು ಕೆಲವೇ ದಿನಗಳಲ್ಲಿ V4 ಸ್ಟ್ರೀಮ್ ಮೂಲಕ ನಿಮ್ಮ ಮುಂದೆ ಬರಲಿದೆ. ನೋಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.